ಕೊರೋನಾ ಉಡುಪಿ ಜಿಲ್ಲೆಗೆ ಬರದಂತೆ ತಡೆಯುವ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಉಡುಪಿ ಜಿಲ್ಲೆಯಿಂದ ಯಾರನ್ನು ಹೊರಗಡೆ ಬಿಡಲಾಗುವುದಿಲ್ಲ, ಅಲ್ಲದೆ ಯಾರಿಗೂ ಕೂಡ ಜಿಲ್ಲೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ತಿಳಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡಿದ ಅವರು, ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಸಂಪೂರ್ಣ ಹತೋಟಿಗೆ ಬಂದಿದ್ದು, ಜಿಲ್ಲೆಯಲ್ಲಿ ಪತ್ತೆಯಾದ 3 ಕೊರೋನಾ ಸೋಂಕಿತರು ಐಸೋಲೇಷನ್ ವಾರ್ಡ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಸಂಪೂರ್ಣ ಗುಣಮುಖರಾಗ್ತಾ ಇದ್ದಾರೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ತಿಳಿಸಿದ್ದಾರೆ. ಇನ್ನು ಕೊರೋನಾ ಸೋಂಕಿತರೊಂದಿಗೆ ಸಂಪರ್ಕದಲ್ಲಿದ್ದ ಪ್ರೈಮರಿ ಹಾಗೂ ಸೆಕೆಂಡರಿ ಕಾಂಟ್ಯಾಕ್ಟ್ ಗಳನ್ನ ಗುರುತಿಸಿ ಕ್ವಾರಂಟೈನ್ ನಲ್ಲಿ ಇಡಲಾಗಿದ್ದು ಮತ್ತು ಅವರೆಲ್ಲ ಗಂಟಲ ದ್ರವ ಮಾದರಿ ತಪಾಸಣಾ ವರದಿ ನೆಗೆಟಿವ್ ಬಂದಿರ್ತದೆ. ಇನ್ನು ಸದ್ಯದ ಮಟ್ಟಿಗೆ ಉಡುಪಿ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಕಡಿಮೆ ಇದೆ. ಈ ಕಾರಣದಿಂದ ಮುಂಬರುವ ದಿನಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಉಡುಪಿ ಜಿಲ್ಲೆಯಿಂದ ಯಾರನ್ನೂ ಹೊರಗಡೆ ಬಿಡಲಾಗುವುದಿಲ್ಲ ಮತ್ತು ಈ ಜಿಲ್ಲೆಗೆ ಹೊರ ರಾಜ್ಯದ ಹಾಗೂ ಹೊರ ಜಿಲ್ಲೆಗಳ ವ್ಯಕ್ತಿಗಳು ಬರುವುದಕ್ಕೆ ಸದ್ಯಕ್ಕೆ ಅವಕಾಶ ಇರುವುದಿಲ್ಲ. ಈ ನಿಯಮವನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಾಗೂ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ತಮ್ಮ ಸಹಕಾರವನ್ನು ನೀಡುವಂತೆ ಉಡುಪಿ ಜಿಲ್ಲಾಧಿಕಾರಿ ಜಗದೀಶ್ ಅವರು ವಿನಂತಿಸಿಕೊಂಡಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಉಡುಪಿ ಪ್ರತಿನಿಧಿಯಾಗಿರುವಂತಹ ಪ್ರಮೋದ್ ಕಟಪಾಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಅವರು ನಮಸ್ತೆ. ಸದ್ಯದ ಪರಿಸ್ಥಿತಿ ಕೊರೋನಾ ಮುಕ್ತ ಮಾಡಲು ಕೃಷ್ಣನಗರಿ ಸೀಲ್ ಆಗಿರುವಂತದ್ದು, ಅಂದ್ರೆ ಯಾರು ಕೂಡ ಉಡುಪಿ ಜಿಲ್ಲೆಗೆ ಇನ್ ಅಂಡ್ ಔಟ್ ಸಂಪೂರ್ಣ ಬ್ಯಾನ್ ಆಗಿರುವಂತದ್ದು. ಸದ್ಯದ ಪರಿಸ್ಥಿತಿ, ಸದ್ಯದ ಮಾಹಿತಿ ಏನಿದೆ ಪ್ರಮೋದ್ ಅವರೇ? ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಉಡುಪಿ ಜಿಲ್ಲೆಯ ಈ ತನಕ 3 ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿತ್ತು. ಕೊರೋನಾ ಪಾಸಿಟಿವ್ ಅವರ ಚಿಕಿತ್ಸೆ ನೀಡಲಾಗ್ತಿತ್ತು. ಆದ್ರೆ ಸದ್ಯಕ್ಕೆ ಉಡುಪಿಯ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಇದ್ದಂತವರು 3 ಮಂದಿ ಗುಣಮುಖರಾಗಿದ್ದಾರೆ ಎಂಬ ಒಂದು ಮಾಹಿತಿಯನ್ನು ಕೂಡ ಇವತ್ತು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಆದ್ರೆ ಸದ್ಯಕ್ಕೆ ಈಗ ಉಡುಪಿ ಒಂದು ಕಡೆ ಸೇಫ್ ಆಗಿದೆ ಅಂತ ಹೇಳ್ಬಹುದು. ಇಲ್ಲಿಯ ಜಿಲ್ಲಾಧಿಕಾರಿಗಳು ಸತತವಾಗಿ ಏನು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ರು. ಇದರಲ್ಲಿ ಮುಖ್ಯವಾಗಿ ಈಗ ಒಂದು ಕಠಿಣವಾದ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಈಗ ಉಡುಪಿ ಜಿಲ್ಲೆಯ ಎಲ್ಲಾ ಗಡಿ ಭಾಗಕ್ಕೆ ಏನು ಎಲ್ಲಾ ಗಡಿ ಭಾಗವನ್ನು ಇವತ್ತು ಈಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಗಡಿ ಭಾಗಕ್ಕೆ ಈಗ ಯಾವುದೇ ಒಂದು ಹೊರ ರಾಜ್ಯದಿಂದ ಹೊರ ಜಿಲ್ಲೆಯಿಂದ ಯಾರು ಬರುವ ಹಾಗೆ ಇಲ್ಲ. ಯಾಕಂತ ಈಗಾಗಲೇ ಹೊರ ಜಿಲ್ಲೆಯಿಂದ ಬಂದಂತವರಲ್ಲಿ ಸೋಂಕು ಪತ್ತೆ ಆಗ್ತಿದೆ ಎಂಬ ಒಂದು ಮಾಹಿತಿ ಅವರಲ್ಲಿ ಇರುವುದರಿಂದ ಯಾವುದೇ ಒಂದು ಈ ಹೊರ ಜಿಲ್ಲೆ ಇರ್ಬೋದು, ಹೊರ ರಾಜ್ಯ ಇರ್ಬೋದು, ಯಾರು ಗಡಿ ಒಳಗೆ ಬರಬಾರ್ದು ರೀತಿಯಲ್ಲಿ ಅನುಮತಿ ಕೊಡಬಾರ್ದು ಎಂಬ ರೀತಿಯಲ್ಲಿ ಅಲ್ಲಿ ಆ ಗಡಿಯಲ್ಲಿ ಏನು ಪೊಲೀಸ್ ಇಲಾಖೆ ಅವರು ಇರ್ಬೋದು, ವೈದ್ಯರು ಇರ್ಬೋದು, ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಏನ್ ಗಮನಿಸಬೇಕಂತ ಹೇಳಿದ್ರೆ, ಉಡುಪಿಯ ಜಿಲ್ಲಾಧಿಕಾರಿಗಳು ಉಡುಪಿಯ ಈ ಒಂದು ಕೊರೋನಾ ಬಗ್ಗೆ ಸಾಕಷ್ಟು ಅವರು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಈಗ ಇವತ್ತು ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಉಡುಪಿಗೆ ಆಗಮಿಸುವ ಎಲ್ಲರೂ ಗಡಿ ಭಾಗದಿಂದ ಉಡುಪಿಗೆ ಆಗಮಿಸಬಾರ್ದು, ಅಲ್ಲಿ ಅವರನ್ನು ಅಲ್ಲಿಂದ ಹಿಂದೆ ಕಳಿಸುವಂತ ಕೆಲಸ ಪೊಲೀಸ್ ಇಲಾಖೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿತಿನ್, ಎಸ್, ಅದೇ ರೀತಿ ಲೆಟ್ ಮಿ ಕ್ಲಾರಿಫೈ ಒನ್ ಥಿಂಗ್. ಅಲ್ಲಿ ಸೀಲ್ ಡೌನ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಗಡಿ ಪ್ರದೇಶಗಳಿಗೆ, ಅಂದ್ರೆ ಗಡಿಗಳಿಗೆ ಮಾತ್ರ ಸೀಲ್ ಡೌನ್ ಆಗಿದೆ ಅಥವಾ ಉಡುಪಿ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಆಗಿದೆ, ಯಾವ ರೀತಿ ಅಂತ ಹೇಳಿ? ಖಂಡಿತವಾಗಿ ಈಗಾಗಲೇ ಏನು ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇವಲ ಗಡಿ ಭಾಗಕ್ಕೆ ಮಾತ್ರ ಈ ಒಂದು ಅನ್ವಯವಾಗುತ್ತೆ ಎಂಬ ಒಂದು ಮಾತನ್ನು ಕೊಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ ಉಡುಪಿಯ ಯಾವ ಕಡೆ ಈ ಒಂದು ಏನು ಸೀಸ್ ಇದನ್ನು ಹಾಕ್ಲಿಲ್ಲ. ಆದ್ರೆ ಸದ್ಯಕ್ಕೆ ಉಡುಪಿಯ ಎಲ್ಲಾ ಗಡಿ ಭಾಗಕ್ಕೆ ಮಾತ್ರ ಇದು ಅನ್ವಯವಾಗ್ತದೆ. ಈ ಗಡಿ ಭಾಗದಲ್ಲಿ ಯಾವುದೇ ಒಂದು ಹೊರ ರಾಜ್ಯ ಹೊರ ಜಿಲ್ಲೆಯಿಂದ ಬರುವವರಿಗೆ ಅನುಮತಿ ಇಲ್ಲ, ಅಲ್ಲಿಂದಲೇ ಹಿಂದೆ ಕಳಿಸುವಂತ ಕೆಲಸ ಆಗ್ತದೆ. ಏನು ಭದ್ರತೆಯ ದೃಷ್ಟಿಯಲ್ಲಿ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಉಡುಪಿಯಲ್ಲಿ ಸಾಕಷ್ಟು ಈ ಒಂದು ಕೊರೋನಾದ ಬಗ್ಗೆ ಅವರು ಕೆಲಸ ಮಾಡಿರುವುದರಿಂದ ಈ ಒಂದು ಕ್ರಮವನ್ನು ಇವತ್ತೇ ತೆಗೆದುಕೊಂಡಿದ್ದಾರೆ. ಇಲ್ಲಿ ಉಡುಪಿಗೆ ಆಗಮಿಸುವ ಯಜಮಾಡಿ ಗಡಿ ಇರ್ಬೋದು, ಯಜಮಾಡಿಯಲ್ಲಿ ಕೂಡ ಯಾವುದೇ ಒಂದು ವಾಹನಗಳಿಗೆ ಈ ಭಾಗಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಬೈಂದೂರು ಆ ಕಡೆಯಿಂದ ಕೂಡ ಯಾವುದೇ ಒಂದು ವಾಹನಗಳಿಗೆ ಇಲ್ಲಿಗೆ ಉಡುಪಿ ಜಿಲ್ಲೆಗೆ ಆಗಮಿಸುವ ವಾಹನಗಳಿಗೆ ಯಾವುದೇ ಒಂದು ಅನುಮತಿಯನ್ನು ಕೊಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಏನು ಇವತ್ತು ಸಂಜೆ ಆ ಒಂದು ಭಾಗಕ್ಕೆ ಎಲ್ಲ ಭೇಟಿ ನೀಡಿ ಅಲ್ಲಿ ಯಾರೆಲ್ಲ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅವರಿಗೆ ಒಂದು
ಸೂಚನೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ ಅಂತ ಹೇಳ್ಬಹುದು ನಿತಿನ್. ಓಕೆ, ಸದ್ಯದ ಪರಿಸ್ಥಿತಿ ಉಡುಪಿ ಹಾಗಾದ್ರೆ ಸೇಫ್ ಆಗಿದೆ ಅನ್ನುವಂಥ 3 ಜನರಿಗೆ ಏನು ಕೊರೋನಾ ದೃಢಪಟ್ಟಿತ್ತು ಆ 3 ಕೂಡ ಇದೀಗ ಐಸೋಲೇಷನ್ ವಾರ್ಡ್ ನಲ್ಲಿದ್ದಾರೆ. ಇನ್ನು ಅವರ ಜೊತೆ ಕಾಂಟ್ಯಾಕ್ಟ್ ಇಟ್ಟುಕೊಂಡಿರುವಂತಹವರು ಎಲ್ಲರೂ ಕೂಡ ಅವರ ಗಂಟಲ ದ್ರವವನ್ನು ಪರೀಕ್ಷೆ ಮಾಡಲಾಯಿತು, ಅವರು ಕೂಡ ನೆಗೆಟಿವ್ ಬಂದಿದೆ. ಸದ್ಯ ಈಗ ಉಡುಪಿ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಕಡಿಮೆ ಇದೆ ಅನ್ನುವಂತಹ ಮಾಹಿತಿ ಅಲ್ವಾ? ರೈಟ್ ರೈಟ್ ಎಸ್ ರೈಟ್ ಸರ್, ರೈಟ್, ಥ್ಯಾಂಕ್ ಯು ಪ್ರಮೋದ್ ಕಟಪಾಡಿ ಅವರು, ಉಡುಪಿ ಪ್ರತಿನಿಧಿ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಜಿಲ್ಲೆಯಲ್ಲಿ ಇದುವರೆಗೂ 3 ಪ್ರಕರಣಗಳು ಕೊರೋನಾ ಪಾಸಿಟಿವ್ ಬಂದಿದ್ದು, ಅವರೆಲ್ಲರಿಗೂ ಸಹ ಚಿಕಿತ್ಸೆಯನ್ನು ನೀಡಿದ್ದೇವೆ. ಅವರೆಲ್ಲರೂ ಸಹ ಗುಣಮುಖರಾಗಿದ್ದಾರೆ. ಸದ್ಯದಲ್ಲೇ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಿದ್ದೇವೆ. ಅವರಿಗೇನು ಕಾಂಟ್ಯಾಕ್ಟ್ಸ್ ಬಂದಿತ್ತು, ಪ್ರೈಮರಿ ಕಾಂಟ್ಯಾಕ್ಟ್ಸು ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸು, ಅವ್ರನ್ನೆಲ್ಲರನ್ನೂ ಸರ್ಕಾರದ ವಶದಲ್ಲಿ ಇಟ್ಕೊಂಡು ಅವರಿಗೆಲ್ಲರಿಗೂ ಚಿಕಿತ್ಸೆಯನ್ನು ನೀಡಿದ್ದೇವೆ. ಅವರಿಗೆಲ್ಲರಿಗೂ ಸಹ ಟೆಸ್ಟನ್ನು ಮಾಡಿದ್ದೇವೆ. ಅವರೆಲ್ಲರಿಗೂ ನೆಗೆಟಿವ್ ಬಂದಿದೆ. ಹಾಗಾಗಿ ನಮಗಿರುವಂಥ ದೊಡ್ಡ ಆತಂಕ ದೂರವಾಗಿದೆ. ಸದ್ಯಕ್ಕೆ ನಮ್ಮ ಜಿಲ್ಲೆಯ ಒಳಗಿಂದ ಕೊರೋನಾ ಬರುವ ಸಾಧ್ಯತೆ ತುಂಬ ಕಡಿಮೆ ಇದ್ದು, ಇನ್ನೂ ಸಹ ಹೊರಗಿನ ಜನರು ಬರ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಜಿಲ್ಲೆಯ ಗಡಿಗಳನ್ನು ಈಗಾಗಲೇ ಸೀಲ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಒಳಗಡೆಗೆ ಯಾರನ್ನು ಬಿಟ್ಕೊಳ್ಳೋದಿಲ್ಲ, ಒಳಗಡೆಯಿಂದ ಹೊರಗಡೆ ಹೋಗ್ಲಿಕ್ಕೂ ಸಹ ಯಾರಿಗೂ ಅವಕಾಶವನ್ನು ಕೊಡೋದಿಲ್ಲ. ಹಾಗಾಗಿ ನಮ್ಮ ಅಕ್ಕಪಕ್ಕದ ಜಿಲ್ಲೆಯಲ್ಲಿರುವಂಥವರು ಮತ್ತು ಬೇರೆ ಜಿಲ್ಲೆಗಳಿಂದ ಬರುವಂಥವರು ನಮ್ಮ ಜಿಲ್ಲೆಗೆ ಸದ್ಯಕ್ಕೆ ಬರುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಬೇರೆ ರಾಜ್ಯಗಳಿಂದ ಸಹ ಇನ್ನೂ ಸಹ ಬರ್ತಾ ಇದ್ದಾರಂತ ಮಾಹಿತಿ ಬಂದಿದೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ನಮ್ಮ ಜಿಲ್ಲೆಯ ಕಡೆ ಬರಬೇಡಿ. ಯಾವುದೇ ಕಾರಣಕ್ಕೂ ಬಂದರೂ ಸಹ ನಮ್ಮ ಗಡಿಯ ಒಳಗಡೆ ಯಾರನ್ನೂ ಸಹ ಬಿಟ್ಕೊಳ್ಳೋದಿಲ್ಲ. ದಯವಿಟ್ಟು ತಾವು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಆರಾಮಾಗಿರಬೇಕು ಅಂತ ನನ್ನ ಮನವಿ ಇದೆ. ಹಾಗಾಗಿ ಜಿಲ್ಲೆಯ ಒಳಗಡೆಗೆ ಬರುವಂಥ ಆಲೋಚನೆಯನ್ನು ಯಾರೂ ಮಾಡುವಂಥದ್ದು ಬೇಡ. ಯಾರನ್ನೂ ಸಹ ಒಳಗಡೆ ನಾವು ಬಿಡೋದಿಲ್ಲ.